ನಮ್ಮ ಮೂಡಬಿದ್ರೆಯ ಒಡೆಯ ಹನುಮಂತ ದೇವರ ಕೃಪೆಯಿಂದಾಗಿ ನಾನು ಉಕ್ರೇನ್ನಿಂದ ಹುಟ್ಟೂರಿಗೆ ಸುರಕ್ಷಿತವಾಗಿ ತಲುಪಲು ಸಾಧ್ಯವಾಯಿತು. ಆದರೆ ನಮ್ಮ ಶೈಕ್ಷಣಿಕ ವರ್ಷ ಮುಗಿಯಲು ಇನ್ನೂ 3 ತಿಂಗಳು ಬಾಕಿ ಇದೆ ಎಂದು ಯುದ್ಧಭೂಮಿ ಉಕ್ರೇನ್ನಿಂದ ಹುಟ್ಟೂರಾದ ಕರಾವಳಿಯ ಮೂಡಬಿದ್ರೆಗೆ ಆಗಮಿಸಿದಂತಹ 23ರ ಹರೆಯದ ಪ್ರಣವ್ ಕುಮಾರ್ ಹೇಳಿದ್ದಾರೆ. MBBS ವ್ಯಾಸಂಗ ಮಾಡ್ತಾ ಇದ್ದ ಪ್ರಣವ್ ಶುಕ್ರವಾರ ಮೂಡಬಿದ್ರೆಗೆ ಆಗಮಿಸಿದ್ರು. ಇನ್ನು ಮಾಧ್ಯಮದೊಂದಿಗೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಂತಹ ಪ್ರಣವ್, ಮೇ 22ಕ್ಕೆ ಫೈನಲ್ ಎಕ್ಸಾಮ್ ನಿಗದಿಯಾಗಿತ್ತು. ಆರಂಭದಲ್ಲಿ ಯುದ್ಧದ ತೀವ್ರತೆ ಗೊತ್ತಾಗಲಿಲ್ಲ. ಬಳಿಕ ಎಂಬಸಿ ಕಡೆಯಿಂದಲೂ ಒತ್ತಡ ಹೆಚ್ಚಾಗಿ ಉಕ್ರೇನ್ ತೊರೆಯುವುದು ಅನಿವಾರ್ಯವಾದಾಗ ದೇಶದಲ್ಲಿ ಕರ್ಫ್ಯೂ, ಆಹಾರಕ್ಕಾಗಿ ಪರದಾಟ, ಆತಂಕ ಎಲ್ಲವೂ ತೀವ್ರಗೊಂಡಿತ್ತು. ಯುದ್ಧ ಘೋಷಣೆಯಾಗಿರುವುದು ತಮಗೆ 2 ದಿನಗಳ ಹಿಂದೆಯಷ್ಟೇ ಗೊತ್ತಾಗಿತ್ತು. ಮೊದಲು ದೂರದಲ್ಲಿ ಎಲ್ಲೋ ಸ್ಫೋಟದ ಸದ್ದು ದಿನ ಕಳೆದಂತೆ ಆಸುಪಾಸಿನಲ್ಲಿ ಕೇಳಿಬಂದಾಗ ಆತಂಕವಾಗಿತ್ತು. ನಾನು ಮತ್ತು ನನ್ನ ರೂಮ್ಮೇಟ್ಗಳು ಅತಿ ಹೆಚ್ಚಿನ ಸಮಯದಲ್ಲಿ ಬಂಕರ್ಗಳಲ್ಲಿಯೇ ಉಳಿದುಕೊಂಡಿದ್ದೆವು. ಬೆಳಗ್ಗೆ 6ರಿಂದ 8ರವರೆಗೆ ಯಾವುದೇ ಸದ್ದುಗಳು ಕೇಳಿಸ್ತಾ ಇರಲಿಲ್ಲ. ಆ ಸಂದರ್ಭದಲ್ಲಿ ನಾವು ಮೇಲ್ಗಡೆ ರೂಮಿಗೆ ಬಂದು ಊಟ ತಿಂಡಿಯನ್ನ ಮಾಡಿ ಮುಗಿಸಿಕೊಳ್ತಾ ಇದ್ದೆವು. ಸೈರನ್ ಕೇಳಿದ ತಕ್ಷಣ ಮತ್ತೆ ಕೆಳಗಡೆ ಬಂದು ಬಂಕರ್ನಲ್ಲಿ ಕುಳಿತುಕೊಂಡಿದ್ದೆವು. ಮಾರ್ಚ್ 2ರಂದು ಬೆಳಗ್ಗೆ 8 ಮಂದಿ ಕನ್ನಡಿಗರ ಸಹಿತ 20 ಮಂದಿಯ ತಂಡ ಪಶ್ಚಿಮ ಉಕ್ರೇನ್ನತ್ತ ಹೊರಟು ಲಿವಿವ್ ಮೂಲಕ ಪೋಲೆಂಡ್ ತಲುಪಿದ್ದು ಸಾಹಸವೇ ಸರಿ ಎನ್ನುತ್ತಾರೆ ಪ್ರಣಮ್. ಅಂತ ನಾನು ಮೂಡಬಿದ್ರೆಯಲ್ಲೇ ಎಲ್ಲ ಸ್ಟಡೀಸ್ ಎಲ್ಲ ಮಾಡಿದ್ದು ನಂದು PU ತನಕ. ಅದಾದಮೇಲೆ ನಾನು ಯುಕ್ರೇನ್ಗೆ ಹೋದೆ 2016ಅಲ್ಲಿ. ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದೆ. ಇವಾಗ ಫೈನಲ್ ಇಯರಲ್ಲಿದ್ದೆ. ಫೈನಲ್ ಇಯರ್ ಟೈಮಲ್ಲಿ ಈ ಸಿಚುವೇಶನಲ್ಲಿ ನಾನು ಇವಾಗ ಇದ್ದೆ. ಅಂದರೆ ರೀಸೆಂಟಾಗಿ ವಾರ್ ಎಲ್ಲ ಸ್ಟಾರ್ಟ್ ಆಯಿತು. ಅಲ್ಲಿಂದ ನಾವು ಪೋಲ್ಯಾಂಡ್ ಬಾರ್ಡರ್ ಚೂಸ್ ಮಾಡಿದ್ವಿ. 5 ಕಂಟ್ರೀಸ್ ಆಪ್ಷನ್ಸ್ ಇತ್ತು ನಮಗೆ: ಹಂಗೇರಿ, ರೊಮೇನಿಯಾ, ಸ್ಲೋವೇಕಿಯಾ, ಆಮೇಲೆ ಮಾಲ್ಡೋವಾ, ಪೋಲ್ಯಾಂಡ್. ನಾನು ಪೋಲ್ಯಾಂಡ್ ಚೂಸ್ ಮಾಡಿದೆ. ಅಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದರು ಖಾಲಿ ಇದೆ, ಬೇಗ ಹೋಗಿ ಅಂತ. ನಾವು ಅಲ್ಲಿಂದ ಬಾರ್ಡರ್ ಕ್ರಾಸ್ ಮಾಡಿದ್ವಿ. ಇವಾಗೆಲ್ಲ ತುಂಬ ರಶ್ ಇದೆ ಪೋಲ್ಯಾಂಡಲ್ಲಿ. ಒಂದು 3000 ಪೀಪಲ್ ಎಲ್ಲ ಇದ್ದಾರೆ. ಬಂಕರ್ಸು, ಈ ಥರ ಅಂಡರ್ಗ್ರೌಂಡ್ ಮೆಟ್ರೋಸಲ್ಲೆಲ್ಲ ಇದ್ವಿ. ಅದಾದಮೇಲೆ ನಮಗೆ ಎಂಬಸಿಯಿಂದ ಹೇಳಿದ್ರು, ಅಂದರೆ ಎಲ್ಲ ನಾವು ಈಸ್ಟರ್ನ್ ಸೈಡ್ ಆಫ್ ಯುಕ್ರೇನ್ ಕಾರ್ಕಿವಲ್ಲಿದ್ವಿ, ಅಲ್ಲಿಂದ ವೆಸ್ಟರ್ನ್ ಸೈಡ್ಗೆ ಹೋಗಿ ಅಂತ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟರು ಎಂಬಸಿ ಅವರು. ಅದಕ್ಕೆ ನಾವು ಅಲ್ಲಿಂದ ಹೊರಟ್ವಿ. ಇನ್ನೆಲ್ಲ ನಾವು ಬರೋಣ ಅಂತ ಬೆಳಗ್ಗೆ ಬೇಗ ಒಂದು 6 o'clockಗೆ ರೈಲ್ವೆ ಸ್ಟೇಷನ್ ಕಡೆ ಹೋಗುವ ಅಂತ. ತುಂಬ ಇಂಟೆನ್ಸ್ ಇತ್ತು ಸಿಚುವೇಶನ್ ಎಲ್ಲ, ತುಂಬ ಬಾಂಬಿಂಗ್ ಆಮೇಲೆ ಇದೆಲ್ಲ ಆಗ್ತಾಯಿತ್ತು. ಆದರೂ ನಾವು ಒಂದು ಧೈರ್ಯ ಮಾಡಿ ಅಲ್ಲಿಂದ ಸೇಫ್ ಆಗಿರೋ ಜಾಗ ವೆಸ್ಟರ್ನ್ ಸೈಡಿಗೆ ಹೋಗೋಣ ಅಂತ ನಾವೆಲ್ಲ ಫ್ರೆಂಡ್ಸ್ ಎಲ್ಲ, ಈವನ್ 3 ಜನ ಕರ್ನಾಟಕದವರಿದ್ದರು, ಆಮೇಲೆ ಬೇರೆ ಪ್ಲೇಸಸ್ ಅವರು ಇದ್ದರು, ಇಂಡಿಯಾದವರು ಎಲ್ಲ ನಾವು ಸೇರಿ ರೈಲ್ವೆ ಸ್ಟೇಷನ್ ನಮಗೆ ಇಂಡಿಯನ್ ಗವರ್ಮೆಂಟ್ ತುಂಬ ಹೆಲ್ಪ್ ಮಾಡಿದ್ರು. ಅಂದರೆ ಅವರೇ ಎಲ್ಲ ಫುಡ್ ಎಲ್ಲ ಕೊಟ್ಟರು. ಆಮೇಲೆ ಅಲ್ಲಿಂದ ನಮಗೆ ಸೇಫಾಗಿ ಕರ್ಕೊಂಬರಲಿಕ್ಕೆ ಚಾರ್ಟರ್ ಫ್ಲೈಟ್ಸ್ ಎಲ್ಲ ಅರೇಂಜ್ ಆಗಿತ್ತು. ಆಮೇಲೆ ಡೆಲ್ಲಿಗೆ ಬಂದೆ. ಡೆಲ್ಲಿಲಿ ಕರ್ನಾಟಕ ಭವನ್ ಅವರು ಹೆಲ್ಪ್ ಮಾಡಿದ್ರು ನಮಗೆ, ಊಟ ಕೊಡೋದಾಗಲಿ. ಆಮೇಲೆ ಏರ್ ಟಿಕೆಟ್ ಏನೂ ಎತ್ಕೊಂಡಿಲ್ಲ. ಬ್ಯಾಂಗ್ಳೂರ್ ತನಕ ನಾನು ಫ್ರೀಯಾಗಿ ಬಂದೆ, ವಿತ್ ಸೇಫಾಗಿ, ಅವ್ರದ್ದು ಸೇಫ್ಟಿಯಾಗಿ ಬಂದೆ. ಅಲ್ಲಿಂದ ನಾನು ಮ್ಯಾಂಗ್ಳೂರ್ ಕಡೆ ಬಂದೆ.